ದೇವತಾ ಸ್ತುತಿಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಶ್ರೀ ಮನೀಶ್ ಶೆಟ್ಟಿ ಈರ ಹಾಗೂ ಲಕ್ಷ್ಮೀನಾರಾಯಣ ಹೊಳ್ಳ ಇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಜಯ ದೇವ ಜಯ ದೇವ ಜಯ ಸುಬ್ರಹ್ಮಣ್ಯ ಜಯ ಸುಬ್ರಹ್ಮಣ್ಯ ಅರಳಿದ ಕಮಲ ಸನ್ನಿಭ ಶುಭ ಚರಣ ವರ ಪಂಚಾನನ ಪೋಲ ಕಟಿಕಾಂಚ ಭರಣ ವರ ಪಂಚಾನನ ಫೂಲ ಕಟಿಕಾಂಚ ಭರಣ ಊರು ಶಕ್ತಿ ಕುಕ್ಕುಟ ಭಯವಜ್ರ ಹಸ್ತ ಊರು ಶಕ್ತಿ ಕುಕ್ಕುಟ ಭಯವಜ್ರ ಹಸ್ತ ಶರಣಾಗತ ಜನ ಧುರಿತ ವಿಧ್ವಸ್ತ ಶರಣಾಗತ ಜನ ಧುರಿತ ವಿಧ್ವಸ್ತ ಉರುಷತಿ ಕುಕ್ಕುಟ ಭಯವಜ್ರ ಹಸ್ತ ಶರಣಾಗತ ಜನ ದುರಿತ ವಿಧ್ವಸ್ತ ಬಲಮೂರಿ ಶಂಖದಂತಿಗ ಚೆಲ್ವಗ್ರೀವಾ ಬಲಮುರಿ ಶಂಖದಂತಿಗ ಚೆಲ್ವಗ್ರೀವಾ ಆ
ಸುಲಲಿತ ಮಾಣಿಕ್ಯ ಹಾರದಿಂ ಪೊಳೆವ ಸುಲಲಿತ ಮಾಣಿಕ್ಯ ಹಾರದಿಂ ಪೊಳೆವ ನಲಿವ ಕರ್ಣ ಕುಂಡಲಗಳ ಶೋಭ ನಲಿವ ಕರ್ಣ ಕುಂಡಲಗಳ ಶೋಭಾ ಜ್ವಲಿತ ಕಿರೀಟ ಮಸ್ತಕ ಸೂರ್ಯ ನಲಿವ ಕರ್ಣ ಕುಂಡಲಗಳ ಶೋಭ ನಲಿವ ಕಿರೀಟ ಮಸ್ತಕ ಸೂರ್ಯಾದ ಈ ಶಿತಿಯೊಳಗೆ ಪಾವಂಜೇತಿ ನಾಮ ಈ ಶಿತಿಯೊಳಗೆ ಪಾವಂಜೇತಿ ನಾಮ ಸುಕ್ಷೇತ್ರವಾಸ ಸುಜನ ಜನ ಪ್ರೇಮ ಲಕ್ಷ್ಮೀ ನಾರಾಯಣನ ಪ್ರೀತಿಯ ಪಾತ್ರ ಲಕ್ಷ್ಮೀ ನಾರಾಯಣನ ಪ್ರೀತಿಯ ಪಾತ್ರ ರಾಕ್ಷಸಾರಣ್ಯದ ಹನ ವಿಹೋತ್ರ ಶಿತಿಯೊಳಗೆ ಪಾವಂಜೇತಿ ನಾಮ ಸುಕ್ಷೇತ್ರವಾಸ ಸುಜನ ಜನ ಪ್ರೇಮ ಲಕ್ಷ್ಮೀ ನಾರಾಯಣನ ಪ್ರೀತಿಯ ಪಾತ್ರ ರಾಕ್ಷಸರಣ್ಯ ದಹನ ವಿಧಿ ಹೋತ್ರ ಜಯ ದೇವ ಜಯ ದೇವ ಜಯ ಸುಬ್ರಹ್ಮಣ್ಯ ಆರತಿ ಮಾಡುವೆ ನಿನಗೆ ವರೇಣ್ಯ. ಆರತಿ ಮಾಡುವೆ ನಿನಗೆ ವರೆಣ್ಯ ಜಯ 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 ಸುಬ್ರಾಯ ಹೊಳ್ಳರ ವೇಷ ರಂಗ ಪ್ರವೇಶ ಮಾಡುವುದಂತಂದ್ರೆ ಅದಕ್ಕಿಂತ ಮುಂಚೆಯೇ ಸಭೆಯಲ್ಲಿ ಕುಳಿತಂತಹ ಪ್ರೇಕ್ಷಕರ ಕಣ್ಣಿನಲ್ಲಿ ಬಲು ನಿರೀಕ್ಷೆಯ ಒಂದು ಮಿಂಚು ಹೊಳೆಯುತ್ತಾ ಇರ್ತದೆ. ಯಾವಾಗ ರಂಗಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಿಂದ ಉದ್ದವಾದಂತಹ ಎಲ್ಲರ ಕೊರಳು ತಣಿಯುವುದು ಸುಬ್ರಾಯ ಹೊಳ್ಳರು ಡಡ್ಡಾಂಗ್ರ ಢಂಗ್ ಅಂತ ಮೊದಲ ದಸ್ತು ಕೊಟ್ಟಾಗ. ಹಾಗೆ ಪ್ರವೇಶ ಮಾಡಿ ನಿಂತು ಒಮ್ಮೆ ಸೋಗವಲ್ಲಿ ಸರಿ ಮಾಡಿಕೊಂಡರೆ ಸಾಕು, ಪೂರ್ಣ ರಾಜಸ ಪ್ರಭೆಯೇ ರಂಗದಲ್ಲಿ ಆವಿರ್ಭವಿಸಿದಂತೆ ಕಾಣಿಸ್ತದೆ. ಅಂತಹ ರಾಜಸ ಪ್ರಭೆಯ ಒಂದು ಪೀಠಿಕೆ ಪದ್ಯ ಶರಸೇತು ಬಂಧನ ಪ್ರಸಂಗದಿಂದ ಇದನ್ನು ಹಾಡಬೇಕಾಗಿ ಭರತ್ ಶೆಟ್ಟಿ ಸಿದ್ದಕಟ್ಟೆ ಹಾಗೂ ಅಮೃತ ಅಡಿಗ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಅವರಿಗೆ ಧನ್ಯವಾದಗಳು. ಕೃಷ್ಣಾರ್ಜುನ ಪ್ರಸಂಗದ ಸುಭದ್ರೆಗೆ ಮನತುಂಬಿ ಅಳಬೇಕು ಅಂತಂದ್ರೆ ಸುಬ್ರಾಯ ಹೊಳ್ಳರ ಅರ್ಜುನ ಬೇಕು. ಮಾರಣಾದ್ವರ ಪ್ರಸಂಗದ ಲಕ್ಷ್ಮಣನಿಗೆ 7 ದೈವದ್ರೋಹಿ ಅಂತ ಹೇಳಲಿಕ್ಕೆ ಉತ್ಸಾಹ ಬೇಕು ಅಂತಂದ್ರೆ ಅಲ್ಲಿ ಸುಬ್ರಾಯ ಹೊಳ್ಳರ ಇಂದ್ರಜಿತು ಕುಳಿತಿರಬೇಕು. ಹಾಗೆಯೇ ಬೇಹಿನ ಚರನಿಗೆ ಸುಬ್ರಾಯ ಹೊಳ್ಳರ ಕೌಳ್ಳಿಕ ಸಿಕ್ಕಿತು ಅಂತಂದ್ರೆ ಆತನ ಹಾಸ್ಯದ ಶ್ಲೇಷೆಯ ಮಹಾಪೂರವೇ ಅಲ್ಲಿ ಹರಿಯುತ್ತದೆ. ಕಾರಣ ಸುಬ್ರಾಯ ಹೊಳ್ಳರ ಬೇರೆ ಪಾತ್ರದ ಜೊತೆ ನಡೆಸುವಂತಹ ಸಂವಾದ, ಆ ಸಂಭಾಷಣೆ, ಎಲ್ಲ ಪ್ರಸಂಗದ ಪದ್ಯಗಳು ಅವರಿಗೆ ಕಂಠಪಾಠ, ಮತ್ತೆ ಅಚ್ಚ ಸ್ವಚ್ಛ ಅಸ್ಖಲಿತ ವಾಕ್ಚಾತುರ್ಯ. ಹಾಗಾಗಿಯೇ ಅವರು ವಿವಾದದ ಜಡದ ನಡುವೆಯೂ ಸಂವಾದದ ಚೈತನ್ಯವನ್ನು ತರಬಲ್ಲಂತಹ ಒಬ್ಬ ಮೇರು ಕಲಾವಿದ. ಇದೀಗ ಒಂದು ಸಂವಾದದ ಹಾಡು. ಇದು ಸುಬ್ರಾಯ ಹೊಳ್ಳರ 60ರ ಸಂಭ್ರಮ ಸುಧನ್ವಾರ್ಜುನ ಪ್ರಸಂಗದಿಂದ ಆಯ್ದುಕೊಂಡಂತಹ ಹಾಡು. ಇದನ್ನು ಚಿನ್ಮಯ್ ಭಟ್ ಕಲ್ಲಡ್ಕ ಹಾಗೂ ಪ್ರಖ್ಯಾ ಶೆಟ್ಟಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರ ಈ ಸಂಭ್ರಮದ ಕಾಲವನ್ನು ಸಡಗರದಿಂದಲೇ ನಾವು ಆರಂಭ ಮಾಡೋಣ. ಕಟ್ಟಿಕೊಂಡಿಗೆವು ನಾವು, ನಿನ್ನ ಕಟ್ಟಿಕೊಂಡಿಗೆವು ನಾವು, ಅರ್ಜುನ ಎಂಬವನೇ ನೀನು. ಬಿಟ್ಟು ಪೋಪಿಯೋ ಬಿಟ್ಟು ಪೋಪಿಯೋ
ನಾವು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು 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 ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು 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 ನಮ್ಮ ಅಯ್ಯವ ಬಿಡು ನಮ್ಮ ಅಯ್ಯವ ಬಿಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ನಿನ್ನ ಒಡಗೊಂಬೆ ಧನವ ಕೊಡು ಏ ಹುಡುಗ ಸುಂದರವಾದ ಪ್ರಸ್ತುತಿಯನ್ನು ಮಾಡಿದಂತಹ ಈ ಇರುವರು ಭಾಗವತರಿಗೂ ಕೂಡ ಧನ್ಯವಾದಗಳು. ದೇವೇಂದ್ರನ ಅರ್ಧ ಸಿಂಹಾಸನವನ್ನು ಏರಿದಂತಹ ಅರ್ಜುನ ತನ್ನ ಸ್ವಂತ ಸಾಮರ್ಥ್ಯದಿಂದ ಕಿರೀಟಿ ಅನ್ನುವಂತಹ ನೆಗಳತೆಗೆ ಪಾತ್ರನಾದ. ಹಾಗೆಯೇ ಸುಬ್ರಾಯ ಹೊಳ್ಳರು ಕೂಡ ಈ ಯಕ್ಷರಂಗದ ರಸಿಕರ ಹೃದಯ ಸಿಂಹಾಸನವನ್ನು ಏರಿ ಯಕ್ಷ ಕಿರೀಟಿ ಅನ್ನುವಂತಹ ಒಂದು ನೆಗಳತೆಯನ್ನು ತಮ್ಮ ಸ್ವಂತ ಸಾಮರ್ಥ್ಯದಿಂದಲೇ ಗಳಿಸಿಕೊಂಡವರು. ಇದ್ಯಾರೋ ಉದಾರ ಮನಸ್ಸಿನಿಂದ ಕೊಟ್ಟಂತಹ ಬಿರುದಲ್ಲ, ತಮ್ಮ ಸ್ವಂತ ಗಳಿಕೆ. ಅಂತಹ ಸುಬ್ರಾಯ ಹೊಳ್ಳರದ್ದು ಪ್ರಮೀಳ ಅರ್ಜುನದ್ದಾದರೆ ಅದು ವೀರ ಶೃಂಗಾರ. ಇನ್ನು ಕಟೀಲು ಕ್ಷೇತ್ರ ಮಹಾತ್ಮೆಯ ಅರುಣಾಸುರನದ್ದಾದರೆ ದೈತ್ಯ ಶೃಂಗಾರ. ಹೀಗೆ ಪ್ರತಿಯೊಂದು ಪಾತ್ರದ ಭಾವದಲ್ಲಿಯೂ ಕೂಡ ಬಗೆ ಬಗೆಯ ಭಿನ್ನತೆಯನ್ನು ತೋರಿಸುವಂತಹ ಸಾಮರ್ಥ್ಯವನ್ನು ಉಳ್ಳವರು. ಇದೀಗ ಒಂದು ಶೃಂಗಾರ ರಸದ ಹಾಡು ಶ್ರೀದೇವಿ ಲಲಿತೋಪಾಖ್ಯಾನ ಪ್ರಸಂಗದಿಂದ ಆಯ್ದಂತಹ ಬಿಂದು ಸರಸಿಯ ತೀರಕಂದು ಬರಲು. ಈ ಹಾಡನ್ನು ಮೂವರು ಭಾಗವತರು ಪ್ರಕಾಶ್ ಶೆಟ್ಟಿ, ಅಮೃತ ಅಡಿಗ ಹಾಗೂ ಚಿನ್ಮಯ್ ಭಟ್ಕಲಡ್ಕ ಇವರು ಮೂವರು ಸೇರಿ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಬಿಂದು ಸರಸಿ ತೀರಕಂದು ಬರಲು ಕರ್ಣಾನಂದ ಗಾಯನ ಕೇಳುತ್ತಾ ಆ
ಕಂದು ಬರಲು ಕರ್ಣಾನಂದ ಗಾಯನ ಕೇಳುತ್ತ ಕರ್ಣಾನಂದ ಗಾಯನ ಕೇಳುತ್ತ ಹೊಂದಿ ಪ್ರಮೇಯ ನಡೆತಲು ಹೊಂದಿ ಪ್ರಮೇಯ ನಡೆತಂದು ಮೋಹಿನಿಯ ಕಂಡೆಂದನು ಮನದಿ ದೈತ್ಯ ಹೊಂದಿ ಪ್ರಮೇಯ ನಡೆದು ಮೋಹಿನಿಯ ಕಂಡೆಂದನು ಮನದಿ ದೈತ್ಯ ಬಿಂದು ಸರಸಿ ತೀರ ಕಂದು ಬರಲು ಕರ್ಣಾನಂದ ಗಾಯನ ಕೇಳುತ್ತಾ ಕರ್ಣಾನಂದ ಗಾಯನ ಕೇಳುತ್ತಾ ಅಮಮ ಮಾನಿನೀರನ್ನೇ ಅಮಮ ಮಮ ಮಾನಿನಿರನ್ನೇ ಅಮಮ ಮಾನಿನಿರನ್ನೇ ಎಣೆಗಾಣಿ ತ್ರಿಜಗ ಮನಮೋಹನ್ನೇ ಎಣೆಗಾಣಿ ತ್ರಿಜಗ ಮನಮೋಹನ್ನೇ ಎಣೆಗಾಣಿ ತ್ರಿಜಗ ಮನಮೋಹನ್ನೇ ಮಾನಿನೀರನ್ನೇ ಅಮಮ ಏಣಕನಿ ಭವದನಿಯ ಕಂಡು ಏಣಕನಿ ಭವದನಿಯ ಕಂಡು ಪಂಚಬಾಣ ಕೊಲ್ಲುವ ಹೆಚ್ಚು ಜರಗುಳ್ಳು ಪಂಚಬಾಣ ಕೊಲ್ಲುವ ನಿಚ್ಚು ಶರಗುಳ್ಳು ಅಮಮ ನಿಭವದನೆಯ ಕಂಡು ಏನಾಗ ನಿಭವದನೆಯ ಕಂಡು ಪಂಚಬಾಣ ಕೊಲ್ಲುವ ನಿಚ್ಚು
ಏಣಗನಿ ಭವದನಿಯ ಕಂಡು ಪಂಚಬಾಣ ಕೊಲ್ಲುವ ನಿಚ್ಚು ಶರಕೊಂಡು ಪಂಚಬಾಣ ಕೊಲ್ಲುವ ನಿಚ್ಚು ಶರಕೊಂಡು ಏನೆಂಬೆನ ಮಮ ಮಾನಿ ನೀರನ್ನೆ ಏನೆಂಬೆನ ಮಮ ಮಾನಿ ನೀರನ್ನೆ ಗಿಣಿಗಾಣಿ ತ್ರಿಜಗ ಮನಮೋಹನ್ನೇ ಗಿಣಿಗಾಣಿ ತ್ರಿಜಗ ಮನಮೋಹನ್ನೇ ಆ ಆ ನೀರಜಮುಖಿ ವೈಯಾರದ ಸತಿ ನೀಯಾರೆನು ತಲೆ ಪೇಡಿ ಯಾರೇ ಪೇಳೆ ಯಾರೇ ನೀರಜಮುಖಿ ವೈಯಾರದ ಸತಿ ನೀ ಯಾರೆನು ತಲೆ ಪೇಡಿ ನೀ ಯಾರೆನು ತಲೆ ಪೇಡಿ ವಾರಣಯಾನೆ ವಾರಣಯಾನೆ ಕೃಪಾರಸ ಬೀರಿ ವಿಚಾರವ ತಿಳುಹಿಸು ಕಾರುಣ್ಯವತಳೆ ವಾರಣಯಾನೆ ಕೃಪಾರಸ ಬೀರಿ ವಿಚಾರವ ತಿಳುಗಿಸು ಕಾರುಣ್ಯವತಳೆ ವನಜಾಂಬಕಿ ನೀಳನ್ನು ಪಡೆದಿಹ ತವ ಜನನು ಜನಕರ್ಯಾರು ವನಜಾಂಬಕಿ ನೀಳನ್ನು ಪಡೆದಿಹ ತವ ಜನನಿ ಜನಕರ್ಯಾರು ಈ ಪರಿ ಕನಕಾಂಗಿಯ ಕಾನನದೊಳಗಿರುವರೆ ನೆನೆದ ಬಯಕೆಯು ಸುರು ಈ ಪರಿ ಕನಕಾಂಗಿಯ ಕಾನನದೊಳಗಿರುವರೆ ನೆನೆದ ಬಯಕೆಯು ಸುರು ಉಸುರು ಯಾರು ವನಜಾಂಬಕಿ ನಿನ್ನನು ಪಡೆದಿಗ ತವ ಜನನಿ ಜನಕರಾರು ಈ ಬರಿ ಕನಕಾಗಿ ಕಾನನದೊಳಗಿರುಬಡಿ ನೆನೆದ ಬಯಕೆಯು ಸುರು ನೆನೆದ ಬಯಕೆಯು ಸುರು ಮನವನು ಹಿಡಿಸಿದ ಸ್ವರನತೆಯುತ ಕಣಿಯನು ಬಳಲಿಗೆ ನದರಿಂದಲೀ ಮನವನು ಹಿಡಿಸಿದ ಸ್ಮರಣೆ ಸೆಯುತ್ತ ಕಣ್ಣೆಯನು ಬಳಲಿಗೆ ನದರಿಂದಲೇ
ಬಾರಿನು ತಲೆ ಪೀಳೆ ವರ್ಣಯಾನಿ ಕೃಪಾರಸ ಬೀರಿ ವಿಚಾರವತಿಳುಹಿಸು ಕಾರುಣ್ಯವತಲೇ ವನಜಾಂಬಕಿ ನಿನ್ನನು ಬಡಿದಿಗತವ ಜನನಿ ಜನಕರಾರು ಈ ಪರಿ ಕನಕಾಗಿ ಕನನದೊಳಗಿರುವಡೆ ನೆನೆದ ಬಯಕೆಯುಸುರು ನೀರಜಮುಖಿ ತೋಂತನ ತಿನ್ನತಿ ತಿಂತನ ತಿನ್ನತಿ ತೋಂತನ ತಿಂತನ ತೋಂತನ ತಿನ್ನತಿ ಧಿಂತನ ತುಂತನ ಧಿಂತನ ತುಂತನ ಧಿಂತನ ತುಂತನ ಧಿಂತನ ದಿನ್ನತೆ ಧಿಂತನ ದಿನ್ನತೆ ತೊಂತನ ದಿನ್ನತೆ ಧಿಂತನ 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 ದಿನ್ನತೆ ಧೀಂತನ ತೋಂತನ ಧೀಂತನ ದಿಲ್ಲತಿ ತೋಂತನ ಧೀಂತನ ತೋಂತನ ದಿಲ್ಲತಿ ತಗದಿಮಿ ತಗಿಡ 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 ಧಿನ್ನತೆ ತೊಂದೊಂದ ಗಿಡ ದಿಂದಿಂದ ಗಿಡ ತೊಂದೊಂದ ಗಿಡ ದಿಂದಿಂದ ಗಿಡ ತೊಂದೊಂದ ಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನ್ನ ತೈದ ದಿನ್ನ ತೈ ದಿನ್ನ ತೈ ದಿನ್ನ ತೈ ಧಿಂತನ ದಿನ್ನತೆ ದಿನ್ನ ತೈ ದಿನ್ನತೆ ತೊಂದನ ದಿನ್ನತೆ 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 ತೈಯದ ದಿನ್ನತಿ ತೋಂತನ ದಿನ್ನತಿ ತೈಯದ ದಿನ್ನತಿ ತೋಂತನ ದಿನ್ನತಿ ಧೀಂತನ ದಿನ್ನತಿ ತೈಯದ ದಿನ್ನತಿ ತೋಂತನ ದಿನ್ನತಿ ದಿನತೈ ದಿನದ ದಿನತೈ ದಿನದ ದಿನತೈ ತೈ 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 ದತ್ತ ಮನುಷ್ಯರಿಗೆಲ್ಲರಿಗೂ ಕೂಡ ಯೋಗ ಅನ್ನುವುದು ಕೆಲವರಿಗೆ ಮಾತ್ರ ಲಭಿಸುವಂತಹದ್ದು. ಯಾಕಂದರೆ ಆ ಸುಬ್ರಾಯನ ಈ ಪುಣ್ಯ ಸನ್ನಿಧಿಯಲ್ಲಿ ಈ ಸುಬ್ರಾಯನ 60ರ ಸಂಭ್ರಮ. ನಮ್ಮ ಕಾರ್ಯಕ್ರಮದ ಶೀರ್ಷಿಕೆಯನ್ನು ನೋಡಿದರೆ ಷಷ್ಠೀಶ ಷಷ್ಟ್ಯಬ್ದ. ಮೊನ್ನೆ ತಾನೇ ಈ ಕ್ಷೇತ್ರದಲ್ಲಿ ಚಂಪಾಷಷ್ಠಿ ಸಂಪನ್ನಗೊಳ್ಳಿರ್ತದೆ. ಆ ಚಂಪಾಷಷ್ಠಿಯ ಈ ಕಾಲದಲ್ಲೇ ನಮ್ಮ ಈ ಷಷ್ಠೀಶನಿಗೂ ಕೂಡ ಈ ಒಂದು ಸುಂದರ ಕಾರ್ಯಕ್ರಮ. ಆ ಸುಬ್ರಾಯ ಈ ಸುಬ್ರಾಯ, ಆ ಷಷ್ಠಿ ಈ ಷಷ್ಠಿ ಎಲ್ಲವೂ ಸೇರಿರುವಂತಹ ಈ ಒಂದು ಪುಣ್ಯ ಯೋಗ ನಮ್ಮ ಸುಬ್ರಾಯ ಹೊಳ್ಳರ ಪಾಲಿಗೆ ಲಭಿಸಿದೆ. ಅವರು ಇನ್ನಷ್ಟು ಯಕ್ಷಗಾನದಲ್ಲಿ ಈ ಕೃಷಿಯನ್ನು ಮುಂದುವರಿಸುವಂತಹ ಯೋಗ ಅವರಿಗೆ ಆ ದೇವರು ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಇದೀಗ ಅವರ ಇನ್ನೊಂದು ಪ್ರಸಿದ್ಧ ಪಾತ್ರ ಇರಲಿ. ನಮ್ಮ ಯುವ ಭಾಗವತರ ನಡುವೆ ನಮ್ಮ ಇಂದಿನ ಕಾರ್ಯಕ್ರಮದ ಹೀರೋ ಸುಬ್ರಾಯ ಹೊಳ್ಳರು ಒಂದು ಹಾಡು ಹಾಡಿದ್ರೆ ಹೇಗಿರ್ಬೋದು? ಹರಿನಾರಾಯಣ ಬೈಪಾಡಿ ತಯಾರು ಒಂದು ವಿಷಯವನ್ನು ನಮ್ಮ ಜೊತೆ ಹಂಚಿಕೊಂಡಿರ್ತಾರೆ. ಒಂದು ಸಲ ಲೀಲಾವತಿ ಬೈಪಾಡಿ ತಯಾರಿಗೆ ಆಟದಲ್ಲಿ ಸ್ವರ ಇರಲಿಲ್ಲ ಅಂತೆ. ನೀವು ಯಾಕೆ ಚಿಂತೆ ಮಾಡುದು ಲೀಲಕ್ಕ, ನಾನು ಹಾಡ್ತೇನೆ ಅಂತ ಸುಬ್ರಾಯ ಹೊಳ್ಳರು ಬಂದಿದ್ರು. ಇದೀಗ ಸುಬ್ರಾಯ ಹೊಳ್ಳರಿಂದ ಒಂದು ಹಾಡು ಯಾವುದು ಅನ್ನುವಂತಹ ನಿರೀಕ್ಷೆ ನನಗೂ ಕೂಡ ಇದೆ, ನಿಮ್ಮಲ್ಲೂ ಆ ನಿರೀಕ್ಷೆ ಇರಲಿ. ಪದ್ಯ ಹೇಳಿ ಪರಿಶ್ರಮ ಇಲ್ಲ, ತುಂಬ ಸಮಯ ಆಯಿತು ಪದ್ಯ ಹೇಳದೆ. ಏನಾದರೂ ಹೆಚ್ಚಿಗೆ ಯಾರೇ ಕ್ಷಮಿಸಬೇಕು. ನನಗೆ ಬಲಿಪಭಾಗವತರಲ್ಲಿ ಬಹಳ ಪ್ರೀತಿ, ನಿಮಗೆಲ್ಲ ಗೊತ್ತು. ನಾನು ನಡುಗುತ್ತದೆ ಈಗ ಪದ್ಯ ಹೇಳಲಿಕ್ಕೆ ಹೆದರ್ತೇನೆ. ನಾನು ಒಂದು ದೂತನ ಪದ್ಯ ಹೇಳ್ತೇನೆ. ಕಲಹದಲ್ಲಿ ದೇವಾಂತಕಾದಿಗಳು ಅಳಿದ ವೃತ್ತಾಂತವನು ಬಂದ
ಖಳದಿಲಕ ಗರುಹಿದರು ಚಾರಕರಧಿಕ ಭಿಜಿಯಲಿ ಖಳರಾಯ ಲಾಲಿಸೈ ಭಿನ್ನಪವ ಖಳರಾಯ ಲಾಲಿಸೈ ಭಿನ್ನಪವ ಮಹಾನುಭಾವ ಖಳರಾಯ ಲಾಲಿಸೈ ಭಿನ್ನಪವ ಮೊದಲು ಕಳುಹಿದ ಭಟರನೆಲ್ಲ ಸಂಗ್ರಾಮದಲ್ಲಿ ಸಜ್ಜೆದು ಸಾಹಸವ ತೋದರಿಲ್ಲ ಕದನ ಕಲ್ಲಿಗಳನ್ನು ಸಜ್ಜಸಾವಾನರ ಜಗಡಿಸಿದರೆ ಮುದು ಹರಿದುದು ಜನರಿ ಕದನ ಕಲ್ಲಿಗಳನ್ನು ಸಜ್ಜಸಾವಾನರ ಜಗಡಿಸಿದರೆ ಮುದು ಹರಿದುದು ಲೋಕದ ಜನರಿಗಿರಲಿ ಸುದಯದೆ ಮುಂದ ಹೃದಯವ ಕಾಣಲು ಹೆದರಿದರೆಲ್ಲ ಬೆದರಿದರೆಲ್ಲ ಖಳರಾಯ ಲಾಲಿಸೈ ಭಿನ್ನಪವ ಎಚ್ಚ ನೋಡಿದ ದತ್ತ ಬಂದು ಎಚ್ಚ ನೋಡಿದ ದತ್ತ ಬಂದು ಕಪಿಗಳ ಸೇನೆ ಮುತ್ತಿದೆ ನಗರವ ಮತ್ತಿಂದು ಚಿತ್ತ ವಿಷಯ ಬಲು ಮತ್ತಕ ಜಂಗಲ ಮುತ್ತವನುರೆ ಮುಲ್ಬತ್ತು ತಬರುತ್ತಿರ ಉತ್ತಮಾಯಗಳ ಭಕ್ತಿ ಸಮೂಹವ ಮತ್ತರಿನುತ ಸತೆ ಉತ್ತ ಗೆಲಿದರು ಖಳರಾಯ ಲಾಲಿಸೈ ಭಿನ್ನಪವ ಪಡವೆ ಧರದುನೆ ಕೇಳು ಚಾರರ ನುಡಿಯ ಕೇಳುತ್ತರಾವಣನು ಕೆಂಗಿರಿಗಳನ್ನು ಸೂಸುತ್ತನ ಉಡನುರೆ ಕಚ್ಚಿ ಜಡಿದು ಕಡುಗವ ಹೂಂಕರಿಸು ತಡಿಗಡಿಗೆ ವೀರಾವೇಶದಿಂದಲೀ ಕಡೆಯ ಭೈರವನಂತೆ ಖತಿಯನ್ನು ತಾಳುತ್ತಿಂತೆಂದ ಕುರಿಗೆ ಹೆಬ್ಬುಲಿ ಅಜ್ಜುವುದೇ ಹಿಮ್ಮೆಟ್ಟುವೆನೆ ಸಾಗದ ದಿನವನೀಗ ತರುಣನು ಕಪಿ ಕಟಗರ ಸುಗಳ ಧಾರಿಣಿಯಲಿ ಇದು ರಾಮನ ರಣದಿ ಕಡಹದ
ಕೊನೆ ಮೀಸೆಗಳ ತಿರುಹುತ್ತ ಜನುಜಪತಿ ನಿಂತಿರಲು ಕಾಣುತ್ತನ ಘಮತಿ ಅಧಿಕಾಯನಕು ಚೆಂದನು ಪಿತಂಗೆ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಒಂದು ಜೋರಾದ ಚಪ್ಪಳೆ ಸುಬ್ರಾಯ ಹೊಳ್ಳರಿಗೆ. ಸುಬ್ರಾಯ ಹೊಳ್ಳರು ರಂಗಕ್ಕೆ ಪ್ರವೇಶ ಮಾಡಿದ್ರೆ 0 ಸೆಲ್ಸಿಯಸ್ ಅಲ್ಲಿ ಇದ್ದಂತಹ ಡಿಗ್ರಿ ಒಮ್ಮೆಲೆ 100 ಸೆಲ್ಸಿಯಸ್ಗೆ ಏರಿದ ಹಾಗೆ ಇಡೀ ರಂಗಸ್ಥಳದ ಕಾವನ್ನು ಒಮ್ಮೆಲೆ ಎರಡೇ ಪದ್ಯದಲ್ಲಿ ಏರಿಸಿಬಿಟ್ರು. ಏನೋ ಇದೀಗ ಇವರು ಹೇಳುವ ಹಾಗೆ ಉಂಟ ಇಲ್ಲೋ ಗೊತ್ತು. ನನಗೆ 60 ಆಯ್ತು. ಮೊದಲ ಚಾರ್ಮಿನಲ್ಲಿ ನಾನು ದುಡಿದಿಲ್ಲ ಅಂತ ನನಗೆ ಗೊತ್ತುಂಟು ಚೆನ್ನಾಗಿ. ಕ್ಷಮಿಸಿ. ಪದ್ಯ ನಾನು ಯಾವಾಗಲೂ ಹೇಳದಿರುವ ಕಾರಣ ಸೊಗಸಾಗಿರ್ಲಿಕ್ಕಿಲ್ಲ, ಅದನ್ನು ಹೇಳಬೇಡಿ. ಸಂತೋಷ. ಸುಬ್ರಾಯ ಹೊಳ್ಳರ ಪ್ರಸಿದ್ಧ ಪಾತ್ರಗಳಲ್ಲಿ ಒಂದು ಕೀಚಕನ ಪಾತ್ರ. ಇದೀಗ ಕಲಿ ಕೀಚಕ ಅನ್ನುವಂತಹ ಪ್ರಸಂಗದಿಂದ ಆಯ್ದಂತಹ ಯಾವ ಭುವನದಂಗನೆ ಈಕೆ ಅನ್ನುವಂತಹ ಶೃಂಗಾರ ರಸದ ಹಾಡನ್ನು ಭರತ್ ಶೆಟ್ಟಿ ಸಿದ್ದಕಟ್ಟೆ, ಮನೋಜ್ ಶೆಟ್ಟಿ ಇರ ಹಾಗೂ ಲಕ್ಷ್ಮೀನಾರಾಯಣ ಹೊಳ್ಳ ಇವರು ಮೂವರು ಸೇರಿ ಈ ಹಾಡನ್ನು ಈಗ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಪುಳಗಿತ ತನು ಮನದಿ ಕೀಚಕನು ಯೋಚಿಸಿದ ಪುಳಗಿತ ತನು ಮನದಿ ಕೀಚಕನು ಯೋಚಿಸಿದ ತೊಳಗುತ ಸೈರಂದ್ರಿಗಿರಲು ಪುಳಗಿದ ತನು ಮನದಿ ಕೀಚಕನು ಯೋಚಿಸಿದೋ ನಳಿನಜ ಸೃಷ್ಟಿಯೊಳಿಗೆ ನಳಿನಜ ಸೃಷ್ಟಿಯೊಳಿಗೆಯ ಚೆಲುವನು ಮೀರಿಸುವ ಸುಂದರಿಯರಂಕ ಚಲುವನು ಮೀರಿಸುವ ಸುಂದರಿಯರು ಕಾಣೆನು ಸುಂದರಿಯರು ಕಾಣೆನು ಕಾಣೆನು ಕಾಣೆನು
ಭುವನದಂಗನಿಗೆ ಯಾವ ಭುವನದಂಗನಿಗೆ ಇವಳ ಬಳಿಯಲಾವ ತಾಯಿ ಹೊತ್ತಳು ಹೊರಗೆ ಇವಳ ಪಡೆಯಲ್ಲಿ ಆವ ತಾಯಿ ಹೊತ್ತಳು ಹೊರಗೆ ಇವಳ ಪಡೆಯಲಾವ ತಾಯಿ ಹೊತ್ತಳು ಹೊರಗೆ ಇವಳ ಪಡೆಯಲಾವ ತಾಯಿ ಹೊತ್ತಳು ಹೊರಗೆ ಹೊತ್ತಳು ಹೊರಗೆ ಹೊತ್ತಳು ಹೊರಗೆ ಪಾವನವಾಗಿತ್ತು ಬಸಿರದು ಭಾವಕಿಯನ್ನು ವರಿಸಿದಾತ ಪಾವನವಾಗಿತ್ತು ಬಸಿರದು ಭಾವಕಿಯನ್ನು ವರಿಸಿದಾತ ಆವನ್ಯವೊಂದು ನಿವಳು ದೇವನಾರಿಯಲ್ಲವಿನ್ನೋ ಯಾವ ಪುಣ್ಯವೊಂದು ನಿವಳು ಇವಳೋ ದೇವನಾರಿಯಲ್ಲವಿನ್ನೋ ಭೂವಲಯದ ಕಲ್ನೆಯಲ್ಲವೂ ಕಾಮನರಸಿ ಜೀವಿತ ಸೌಂದರ್ಯವಿಲ್ಲವು ಭೂವಲಯದ ಕನ್ಯೆಯಲ್ಲವು ಕಾಮನರಸಿ ಜೀವಿತ ಸೌಂದರ್ಯವಿಲ್ಲವು 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 ಭೂವಲಯದ ಕನ್ಯೆಯಲ್ಲವೋ ಕಾಮನರತಿಗೆ ವಿಧ ಸೌಂದರ್ಯವಿಲ್ಲವು ಕಾಮನರತಿಗೆ ವಿಧ ಸೌಂದರ್ಯವಿಲ್ಲವು ಕನ್ಯೆಯಲ್ಲವೋ ಸೌಂದರ್ಯವಿಲ್ಲವೋ ಕನ್ಯೆ ಅಲ್ಲವೋ
ತಿರುಪುವುದಲ್ಲ. ಬಲ್ಲರಾದೋ ಪೂರ್ವ ಜನ್ಮದಿ ಪಡೆದ ಕಾಡುತ್ತಿಗೋದಿ ಚಿಚ್ಚುದಿ. ಬಲ್ಲರಾರು ಪೂರ್ವ ಜನ್ಮದಿ ಪಡೆದ ನೆಂದ ಇಲ್ಲಿ ಕಾಡುತ್ತಿಗುವುದು ಚಿತ್ತದಿ ಕಾಡುತ್ತಿಗುವುದು ಚಿತ್ತದಿ. ಮನಸ್ಸು ಇವಳ ಚೆಲುವ ಕಳ್ಳ ಮನಸ್ಸು ಇವಳ ಚೆಲುವ ಅನ್ಯನೆಲ್ಲ ವಿಷಯ ನೆನೆದು ಕಳ್ಳ ಮನಸ್ಸು ಇವಳ ಚೆಲುವ ಅನ್ಯದೆಲ್ಲ ವಿಷಯ ನೆನೆದು ವಿಷಯ ನೆನೆದು ವಿಷಯ ನೆನೆದು ನೆನೆಯುವುದಿಲ್ಲ ಇಲ್ಲ ಮರುಳಾರತಿಗಿಲ್ಲಿ ಕುಣಿಸಿ ತಿರ್ಬೋದೆಲ್ಲ ನೆನೆಯುವುದಿಲ್ಲ ಬೆಲ್ಲ ಮರುಳ ರಂತೆಗಿಲ್ಲಿ ಕುಣಿಸುತ್ತಿರುವುದಲ್ಲ ಬಲ್ಲರಾರು ಪೂರ್ವ ಜನ್ಮದಿ ಪಡೆದ ನಂದೆ ಇಲ್ಲಿ ಗಾಡುತ್ತಿಹುದೇ ಚಿತ್ತದಿ ಪಡೆದ ನಂದೆ ಇಲ್ಲಿ ಗಾಡುತ್ತಿಹುದೇ
ಇವಳ ಪಡೆಯಲಾವ ತಾಯಿ ಹೊತ್ತಳು ಹರಗೆ ಇವಳ ಪಡೆಯಲಾವ ತಾಯಿ ಹೊತ್ತಳು ಹರಗೆ ಪಾವನವಾಯಿತು ಬಸಿರದು ಭಾವಕಿಯನ್ನು ಭರಿಸಿದಾಗ ದೇವರಿಯಲ್ಲವಿತ್ತು ಭೂಬಲಯದ ಕನ್ಯೆ ಎಲ್ಲವೋ ಕಾಮನ ರಸಿ ವಿಧ ಸೌಂದರ್ಯವಿಲ್ಲವೋ ಸೌಂದರ್ಯವಿಲ್ಲವೋ ಬಲಿಪ ನಾರಾಯಣ ಭಾಗವತರ ಏರು ಶ್ರುತಿಯ ಏರು ಪದ್ಯ. ಪೆರುವಾಯಿ ನಾರಾಯಣ ಭಟ್ಟರ ಕಣ ಕಣ ಹೇಳುವ ಚೆಂಡೆಯ ನಾದ. ಆ ಹಿಮ್ಮೇಳದ ಜೊತೆಗೆ ಸುಬ್ರಾಯ ಹೊಳ್ಳರು ರಂಗದಲ್ಲಿ ಕುಣಿಯುವಂತಹದ್ದು. ಆ ತಲೆ ಆಡಿಸುವುದೇನು, ಕಣ್ಣಿನ ಚಲನೆ ಏನು, ಸೋಗಲೆಯನ್ನು ಕುಣಿಸುವುದೇನು, ಭುಜಗಳನ್ನು ಆಡಿಸುವುದೇನು, ಕಾಲುಗಳ ನೆಗೆತ ಏನು, ಜ್ವಾಲಾಮುಖಿಯ ಸ್ಫೋಟ ಆದ ಹಾಗೆ ಸಿಡಿಲಿನ ಅಬ್ಬರ, ಆ ರಭಸ ಬೆಂಕಿನ ಚೆಂಡೆ ರಂಗದಲ್ಲಿ ಕುಣಿಯುವ ಹಾಗೆ ಕಾಣಿಸುವಂತಹ ಅಬ್ಬರ, ಅಂತಹ ವೈಭೋಗದ ಕಾಲ ನಮ್ಮ ಯಕ್ಷಗಾನ ಕಂಡಿದೆ. ಇದೀಗ ಮತ್ತೆ ಅದೇ ಏರು ಪದ್ಯಗಳ ವೈಭೋಗವನ್ನು ಈ ರಂಗದಲ್ಲಿ ಮರುಕಳಿಸುವಂತಹ ಪ್ರಯತ್ನ. ಇದೀಗ ಎಲ್ಲ ಭಾಗವತರಿಂದ ಸುಬ್ರಾಯ ಹೊಳ್ಳರ ಪ್ರಸಿದ್ಧ ಪಾತ್ರದ ಒಂದೊಂದು ಏರು ಪದ್ಯ.
ಮದುವೆನಿಂದ ಇದ್ದಳು ಕಳ್ಳ ಅರ್ಜುನರಿಗೆ ಹತ್ತಿತು ಕಾಳಗ ಗಿಳಿಬಾಯಿ ಬಿಡಲಿ ತೆರೆದು ಮತ್ತೆ ವಿಭಾಡಿಸುತ್ತಿರೆ ಗಜರುತ್ತಲೇ ಮೂದಲಿಸಿ ಮಾತಾಡಿದರ ಸೂತನ ಮಗನೇ ಅಸಮಾಧಾನಿ ಕಾರ್ತವೀರ್ಯ ರಸಯೋಳೆನ್ನ ನಾಮ ನಿನ್ನ ಬೆಸರಾದೀನಿಲ್ಲ
ಎಳಿಯೇ ಶೋಕವೇ ಸ್ಥಾಯಿ ಭಾವವಾಗಿರುವಂತಹ ಕರುಣರಸ. ಸುಬ್ರಾಯ ಹೊಳ್ಳರು ತಮ್ಮ ಪಾತ್ರದ ಮೂಲಕ ಕರುಣರಸವನ್ನು ಪ್ರಸ್ತುತಪಡಿಸುವುದಂದರೆ ಕುಳಿತಿರುವಂತಹ ರಸಿಕರ ಸಂದೋಹದ ಕೊರಳ ಸೆರೆ ಉಬ್ಬಿ ಬಂದ ಹಾಗೆ, ತಮಗೆ ಗೊತ್ತಿಲ್ಲದ ಹಾಗೆ ಸ್ನಾಯು ಸಡಿಲವಾಗಿ ಕಣ್ಣಿಂದ ಕಣ್ಣೀರು ತಾನಾಗೆ ಹರಿಯುವ ಹಾಗೆ, ಕರುಳು ಕಿವುಚುವ ರೀತಿಯಲ್ಲಿ ಅವರ ಪಾತ್ರ ಪ್ರಸ್ತುತಿಯನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇದೀಗ ಕರುಣರಸದ ಹಾಡು ವಾಲಿ ವಧೆ ಪ್ರಸಂಗದಿಂದ ಆಯ್ದಂತಹ ಸುಬ್ರಾಯ ಹೊಳ್ಳರ ಪ್ರಸಿದ್ಧವಾದ ಪಾತ್ರ ವಾಲಿ, ಆ ಪಾತ್ರದ ಒಂದು ಕರುಣರಸದ ಹಾಡು ನಿಮ್ಮ ಮುಂದೆ. ಕರುಣವಿದ್ದರೆ ಸಾಕು, ನಿನ್ನ ಪಾದದ ಕರುಣವಿದ್ದರೆ ಸಾಕು, ರಾಮ ರಾಮ ನಿನ್ನ ಪಾದದ ಕರುಣವಿದ್ದರೆ ಸಾಕು, ನಿನ್ನ ಪಾದದ ಕರುಣವಿದ್ದರೆ ಸಾಕು, ರಾಮ ಕರುಣವಿದ್ದರೆ ಸಾಕು, ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ ರಾಮ, ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ, ಘೋರ ಪಾಪಗಳ ಸಂಹಾರ ಮಾಡುವುದೊಂದು, ಘೋರ
ಪಾದದ ಕರುಣವಿದ್ದರೆ ಸಾಕು ರಾಮ. ಭೂತ ಪಂಚಕ ದೇಹ ಇಷ್ಟರ ಮೋಹ. ಭೂತ ಪಂಚಕ ದೇಹ ಇಷ್ಟರ ಮೋಹ. ಚೇತನಾತ್ಮಕ ನಿನ್ನ ಮೂರ್ತಿ ಪದಾಂಬುಜ ಕರುಣವಿದ್ದರೆ ಸಾಕು. ಭೂತ ಪಂಚಕ ದೇಹ ಏತಕಿಷ್ಟರ ಮೂಲ. ಚೇತನಾತ್ಮಕ ನಿನ್ನ ಮೂರ್ತಿ ಪದಾಂಬುಜದ ಕರುಣವಿದ್ದರೆ ಸಾಕು. ನಿನ್ನ ಪಾದದ ಕರುಣವಿದ್ದರೆ ಸಾಕು ರಾಮ. ರಾಮ 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 ರಾಮ. ಪರಿಪೂರ್ಣವಾಗಿ ಪರಿತಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು. ನಿನ್ನ ಪಾದದ ಕರುಣ ಇದ್ದರೆ ಸಾಕು ರಾಮ. ರಾಮ 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 ರಾಮ. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು. ನಿನ್ನ ಪಾದದ ಕರುಣವಿದ್ದರೆ ಸಾಕು ರಾಮ. ರಾಮ 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 ರಾಮ. ರಾಮ ನಿನ್ನ ಪಾದದ ಕರುಣವಿದ್ದರೆ ಸಾಕು. ಸುಬ್ರಾಯ ಹೊಳ್ಳರ ಕರ್ಣಾರ್ಜುನದ ಕರ್ಣ ಇದೇ ನಮ್ಮ ಪಾವಂಜೆ ಕ್ಷೇತ್ರದಲ್ಲಿ ಇತ್ತೀಚೆಗೆ ಆದಂತಹ ಒಂದು ಯಕ್ಷಗಾನದಲ್ಲಿ ಕರ್ಣನ ರಥ ಭೂಮಿ ಕಚ್ಚಿ ಆತ ರಥವನ್ನು ಭೂಮಿಯಿಂದ ಎತ್ತಲಿಕ್ಕಾಗದೆ ಕಷ್ಟಪಡ್ತಿರುವಂತಹ ಕಾಲ. ತಾಂತ್ರಿಕ ದೋಷದಿಂದ ವಿದ್ಯುತ್ ಅಲ್ಲಿ ಕಟ್ಟಾಯಿತು. ಒಮ್ಮೆಲೆ ಬೆಳಕಿನ ವ್ಯವಸ್ಥೆ ಎಲ್ಲ ಕತ್ತಲೆಯಾಗಿ ಯಾರಿಗೂ ಕಾಣಿಸದಂತಹ ಪರಿಸ್ಥಿತಿ. ಭಾವದಲ್ಲಿ ಇದ್ದಂತಹ ಪಾತ್ರ ಪ್ರವೇಶ ಮಾಡಿದ್ದಂತಹ ಸುಬ್ರಾಯ ಹೊಳ್ಳರು ಒಂದು ಚೂರು ವಿಚಲಿತರಾಗದೆ ಒಂದು ಮಾತು ಹೇಳ್ತಾರೆ. ಸೂರ್ಯನ ಮಗನಾದಂತಹ ಈ ಕರ್ಣನ ಬಾಳಿನಲ್ಲೂ ಕೂಡ ಈ ರೀತಿಯಾಗಿ ಕತ್ತಲೆ ಆವರಿಸಿತಲ್ಲ ಅಂತ. ಅಲ್ಲಿ ಆದಂತಹ ಯಾವ ತೊಂದರೆಯೂ ಕೂಡ ಅವರ ಪಾತ್ರ ಪ್ರಸ್ತುತಿಗೆ ಸಮಸ್ಯೆ ಆಗುವುದಿಲ್ಲ. ಅದನ್ನು ತಮ್ಮ ಪೂರಕವಾಗಿ ಬಳಸುವಂತಹ ಅದ್ಭುತವಾದ ಕಲಾವಿದರು. ಇದೀಗ ಅದೇ ಕರ್ಣಾರ್ಜುನ ಪ್ರಸಂಗದಿಂದ ಅರ್ಜುನನ
ಒಂದು ಪ್ರಸ್ತುತಿ ಮನಸ್ಸಿ ಜಪಿತ ನೀನು. ಇದೀಗ 3 ಭಾಗವತರು ಸೇರಿ ಇದನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹರಿಯೋಡಿದುದು ಕೇಳ್ದು ಧರಣಿ ಕುಮಾರನ ಭಿನ್ನ ನಿರೀಕ್ಷಿಸಲಾದ ಕರಗಿದುದು ಅಂತಃಕರಣ ಕರಗಿದುದು ಅಂತಃಕರಣ ಮರುಗುದ ಬಳಿಕ ಮರುಗುತ ಬಳಿಕ ಅಜಪಿತ ನೊಡನಿಂದನು ಪಾರ್ಥವು ಕರಗಿದು ಅಂತಃಕರಣ ಮರುಗುತ್ತ ಬಳಿಕ ಜಪಿತ ನುಡನಿಂದನು ಪಾರ್ಥಂ ಬಳಿಕ ಜಪಿತ ನುಡನಿಂದಂ ಪಾರ್ಥಂ ಮನಸ್ಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಮನಸ್ಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಕರ್ಣನಾರಿ ಕರ್ಣನಾರಿ ಎನ್ನ ಮನದಲ್ಲಿ ಹಲವು ಕಂಬಲಿ ಸುತ್ತಲಿ ಪುದು ಎನ್ನ ಮನದಲ್ಲಿ ಹಲವು ಕಂಬಲಿ ಸುತ್ತಲಿರ್ಪುದು ಕರ್ಣನಾರಿ ಧನುವೆತ್ತಲಾರಿ ಕೂರ್ಗನೆ ತೋಡಲಾರೆನು ಧನುವೆತ್ತಲಾರಿ ಕೂರ್ಗನೆ ತೋಡಲಾರೆನು ಕರ್ಣನಾರಿ ಮನಸ್ಸಿ ಜಪಿತ ನೀನು ಮಾತಲಿ ಬಿಟ್ಟಾಡು ಕರ್ಣನಾರಿ ಎನ್ನ ಮನದಲ್ಲಿ ಹಲವು ಹಂಬಲಿ ಸುತ್ತಲಿರ್ಪುದು ಕರ್ಣನಾರಿ ಕರ್ಣನಾರಿ ದೇವ ದೇವ ಯಕ್ಷಗಾನದ ಪ್ರಸಿದ್ಧ ಪ್ರಸಂಗಗಳಲ್ಲಿ ಒಂದು ಶ್ರೀದೇವಿ ಮಹಾತ್ಮೆ. ಅದರಲ್ಲಿ ಹೊಳ್ಳದ ರಕ್ತ ಬೀಜ ನೋಡುವುದು ಅಂತಂದರೆ ಅದು ರಸಿಕರಿಗೊಂದು ಹಬ್ಬ ಇದ್ದ ಹಾಗೆ. ಇದೀಗ ರಕ್ತ ಬೀಜ ಪ್ರವೇಶ ಆಗಿ ಶುಂಭನಲ್ಲಿ ಮಾತಾಡುವಂತಹ ಧನುಜೇಶ ಕೇಳೆನ್ನ ಮಾತ, ಅಲ್ಪನೆ ಧೂಮ್ರಲೋಚನನು, ತರುಣಿಯಲ್ಲವಳಾದಿಮಾಯೆ ಹಾಗೂ ಬಿಡುಮನದ ಮೂರ್ಖತೆ, ಈ ಎಲ್ಲ ಹಾಡುಗಳನ್ನು ಸರಣಿಯಾಗಿ ನಮ್ಮ ಎಲ್ಲ ಭಾಗವತರು ಸೇರಿ ಇದೀಗ ಪ್ರಸ್ತುತಗೊಳಿಸಲಿಕ್ಕಿದ್ದಾರೆ. ಧನುಜೇಶ ಕೇಳೆನ್ನ ಮಾತ
ಮನಸಿದ ಶರಕ್ಕೆ ಸಿಲುಕುತ್ತ ಮನಸಿದ ಶರಕ್ಕೆ ಸಿಲುಕುತ್ತ ವರವನಿತೆಯ ಬಯಕೆಯ ನಾಂತಿಗೆ ದೈತ್ಯ ಮನದಿದ ಜರಕ್ಕೆ ಸಿಲುಕುತ್ತ ವರವನಿತೆಯ ಬಗೆಗೆ ಅಂತಿಗೆ ದೈತ್ಯನಾಥ ತನುಜೇಶಕ್ಕೆ ನಿನ್ನ ಮಾತಾ ಯಾತಕಿನಿತು ನಿ ಭ್ರಮೆಗೊಳಗಾಗಿ ವ್ಯರ್ಥ ಅಲ್ಲ ಅವಳ ಆದಿಮಾಯೆ 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 ಕರುಣಿ ಅಲ್ಲ ಅವಳಾದಿಮಾಯೆ ಅವಳಾದಿಮಾಯೆ ದೈತ್ಯವರರ ಸಂಹರಿಸುತ್ತ ದೈತ್ಯವರರ ಸಂಹರಿಸುತ್ತ ತ್ರಿದಶರಾ ಪೊರೆಯೇ ತ್ರಿದಶರಾ ಪೊರೆಯೇ ಆದಿಮಾಯೆ ಕರುಣಿಯಲ್ಲವಳಾದಿಮಾಯೆ ದೈತ್ಯವರನ್ನು ಸಂಹರಿಸುತ್ತ ತ್ರಿದಶರ ಪೊರೆಯೇ ನೆರೆಗೋಚರಿಸುವಳು ದೊರೆಯೇ ನೆರೆಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯಲ್ಲಿ ಮೋಹವಿರುವುದಿದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಹವಿರುವುದಿದು ಸರಿಯೇ ನೆರೆಗೋಚರಿಸುವಳು ದೊರೆಗೆ ಸರ್ವೇಶ್ವರಿಗಲಿ ಮೋಗ ಬೀರುವುದಿದು ಸರಿಯೇ ಕೇಳೆನ್ನ ದೊರೆಯೇ ತರುಣಿಯಲ್ಲವಳು ಆದಿಮಾಯೆ ದೈತ್ಯವರರ ಸಂಹರಿಸುತ್ತ ತ್ರಿದಶರ ಪೊರೆಯೇ 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 ಆದಿಮಾಯೆ ನೆರೆಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯಲಿ ಮೋಹವಿರುವುದಿದು ಸರಿಯೇ ಧನುಜೇಶ ಕೇಳೆನ್ನ ಮಾತ ಯಾದಗಿ ನೀನು ನೀ ಭ್ರಮೆಯಾದ ಮನದಲ್ಲಿ ವ್ಯರ್ಥ ಕೇಳೆನ್ನ ಮಾತ
ಅಲ್ಪನೇ ಧೂಮ್ರಲೋಚನೆನು ಜಿಯ ಅಲ್ಪನೇ ಧೂಮ್ರಲೋಚನನು ಕೊಲ್ಲುವರು ಇಬ್ಬರೇ ರಣದಲ್ಲಿ ಚಂಡಮುಂಡರನು ಕೊಲ್ಲುವರಿಬ್ಬರೇ ರಣದಲ್ಲಿ ಚಂಡಮುಂಡರನು ಅಲ್ಪನಿ ಧೂಮ್ರಲೋಚನನು ಕೊಲ್ಲುವರಿಬ್ಬರೇ ರಣದಲ್ಲಿ ಚಂಡಮುಂಡರನು ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೊಪ್ಪಿಸಲ್ ಯಾತಕಿಗೆ ತನುಜಾನ್ವಯವನು ಕಾಲಗೊಪ್ಪಿಸಲ್ ಯಾತಕಿಗೆ ತನುಜಾನ್ವಯವನು ಧನುಜೀಶ ಕೀಳಿನ ಮಾತಾ ಯಾತಕಿನಿಂದು ನೀ ಭ್ರಮೆಗೊಳಗಾಗಿ ಕೇತರ್ಥ ಕೀಳಿನ ಮಾತಾ ಒಳಗಾಗಿ ವ್ಯರ್ಥ ಆ ತನುಜೀಚ ಕೇಳನ ಮಾತ ಬಿಡು ಮನದ ಮೂರ್ಖತೆಯ ಬಿಡು ಬಿಡುದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ತ್ರೈ ಜಗದೊಡತಿ ಚರಣಗೆ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಿ ಧಾತ್ರಿಯಲಿ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳ್ವೆಗೆನುದಲಿ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೀರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುತ್ತಲಿ ನುಡಿಯ ನೀತಿಯ ನುಡಿ ನೀತಿಯ ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಪೊಡಮಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿಗೆ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳ್ವೆಗೆನುತ್ತಲಿ ನುಡಿಯೇ ನೀತಿಯ ಬಿಡು
ಸುಬ್ರಾಯ ಹೊಳ್ಳರು ಆ ಸುಬ್ಬರಾಯನ ಚರಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. ಅಂತಹ ಆ ಸುಬ್ರಹ್ಮಣ್ಯನ ಸ್ತುತಿಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಈಗ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೀಗ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ. ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ. ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ. ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶರಣು ಮಯೂರ ವಾಹನ ದೇವ ದೇವ. ಶರಣು ಮಯೂರ ವಾಹನ ದೇವ ದೇವ. ಚರಣಕ್ಕೆ ಮಣಿವಿವು ಕಳಿವೆಮ್ಮನೋವ. ಚರಣಕ್ಕೆ ಮಣಿವಿವು ಕಳಿವೆಮ್ಮನೋವ. ಶ್ರಾವಣ ಸುಖ ಚರಿತ ಬುದ್ಧಿ ಸಾರ ಕೋವಿದ ವಿಶ್ವಾದಿ ಮೂಲ ಕುಮಾರ. ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಸಿದ್ಧಿ ವಿನಾಯಕ ಸೋದರ ದೇವ. ಸಿದ್ಧಿ ವಿನಾಯಕ ಸೋದರ ದೇವ. ಬುದ್ಧಿಯ ಯುಕ್ತೆಂಬ ಪುರಿ ಭಕ್ತ ಭಾವ. ಶುದ್ಧ ಮಾನಸ ನೀಡು ಜಗವನ್ನು ಮೆರೆಸು. ಶುದ್ಧ ಮಾನಸ ನೀಡು ಜಗವನ್ನು ಮೆರೆಸು. ವಿದ್ಯಾಬಲವ ನೀಡಿ ನಮ್ಮನ್ನು ಹರಸು. ಶುದ್ಧ ಮಾನಸ ನೀಡು ಜಗವನ್ನು ಮೆರೆದು ವಿದ್ಯಾಬಲವ ನೀಡಿ ನಮ್ಮನ್ನು ಹರಸು. ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ. ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ. ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶರಣೆಂಬೆ ಶರಣೆಂಬೆ ಶ್ರೀ
ಮಣ್ಣು